ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಸುದ್ದಿ ಡಿಜಿಟಲ್ ವಾಹಿನಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಳೂರಿನಲ್ಲಿ ಎಸ್ಕೆಪಿಎ ಮಂಗಳೂರು ವಲಯದ ವತಿಯಿಂದ ನಡೆದಂತಹ ವಿಶೇಷವಾದ ಮಿನಿ ಎಕ್ಸ್ಪೋದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ ಅನ್ನು ಪ್ರೆಸ್ ಮಾಡಲು ಮರೆಯದಿರಿ. ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ಎಸ್ಕೆಪಿಎ ಮಂಗಳೂರು ವಲಯದ ವತಿಯಿಂದ ನಿಖಿತಾ ಡಿಸ್ಟ್ರಿಬ್ಯೂಟರ್ಸ್ ಸಹಯೋಗದೊಂದಿಗೆ ಮಂಗಳೂರಿನ ಬೆಂದೂರ್ವೆಲ್ ಸಮೀಪದ ಸೈಂಟ್ ಸೆಬೆಸ್ಟಿಯನ್ ಮಿನಿ ಸಭಾಂಗಣದಲ್ಲಿ ಈ ಮಿನಿ ಎಕ್ಸ್ಪೋ ನಡೆಯಿತು. 2021-23ನೇ ಸಾಲಿನ ಎಸ್ಕೆಪಿಎ ಮಂಗಳೂರು ವಲಯದ ನೂತನ ಪದಾಧಿಕಾರಿಗಳ ಆಯ್ಕೆಯು ಇತ್ತೀಚೆಗೆ ನಡೆದಿತ್ತು. ಇನ್ನು 2 ವರ್ಷಗಳ ಅವಧಿಯಲ್ಲಿ ನೂತನ ತಂಡದ ಸದಸ್ಯರ ಒಟ್ಟುಗೂಡುವಿಕೆಯಲ್ಲಿ ಹಲವಾರು ಚಿಂತನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಥಮ ಹೆಜ್ಜೆಯಾಗಿ ಇಂದು ಈ ಮಿನಿ ಎಕ್ಸ್ಪೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೇವಲ ಮನರಂಜನಾತ್ಮಕ ಕಾರ್ಯಕ್ರಮಗಳನ್ನು ಮಾತ್ರ ಆಯೋಜಿಸದೆ ಸಮಾಜಮುಖಿ, ಅದರಲ್ಲೂ ಛಾಯಾಗ್ರಾಹಕ ಮಿತ್ರ ಬಂಧುಗಳಿಗೆ ಅನುಕೂಲವಾಗುವಂತಹ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುವ ಸದುದ್ದೇಶವನ್ನು ಹೊಂದಿದೆ. ಇದರ ಮೊದಲ ಹೆಜ್ಜೆ ಎಂಬಂತೆ ನಡೆದ ನಿಖಿತಾ ಡಿಸ್ಟ್ರಿಬ್ಯೂಟರ್ಸ್ನ ಆಯೋಜನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಸ್ಕೆಪಿಎ ಮಂಗಳೂರು ವಲಯದ ಅಧ್ಯಕ್ಷ ಸುಧಾಕರ್ ಶೋಕಿಸ್ ಹಾಗೂ ಅತಿಥಿಗಳು ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾವೀರ ಏಜೆನ್ಸಿಯ ಸುಧಾಕರ್ ಶೆಣೈ, ಗೋಡೆಕ್ಸ್ ಸೇಲ್ಸ್ ಮ್ಯಾನೇಜರ್ ವಿಶ್ವನಾಥ್ ಅರಣಕಲ್, ಟೆಕ್ನಿಕಲ್ ಎಕ್ಸ್ಪರ್ಟ್ ರಾಮಚರಣ್, ಎಸ್ಕೆಪಿಎ ಮಂಗಳೂರು ವಲಯದ ಮಾಜಿ ಅಧ್ಯಕ್ಷ ಮಧು ಮಂಗಳೂರು, ಎಸ್ಕೆಪಿಎ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅಡ್ಯಾರ್, ಮಾಜಿ ಅಧ್ಯಕ್ಷರಾದ ಸರ್ವಶ್ರೀ ಜಗನ್ನಾಥ್ ಶೆಟ್ಟಿ, ಕರುಣಾಕರ್ ಕಾನಂಗಿ, ಎಸ್ಕೆಪಿಎ ಮಂಗಳೂರು ವಲಯದ ಕಾರ್ಯದರ್ಶಿ ಅರ್ಜುನ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಎಸ್ಕೆಪಿಎ ಮಂಗಳೂರು ವಲಯದ ಅಧ್ಯಕ್ಷ ಸುಧಾಕರ್ ಶೋಕೀಸ್ ನ್ಯೂಸ್ ಹೊತ್ತಿಗೆ ಮಾಹಿತಿಯನ್ನು ನೀಡಿದರು. ಮಂಗಳೂರು ವಲಯದ ನೂತನ ಅಧ್ಯಕ್ಷನಾಗಿ 2021-23ನೇ ಸಾಲಿನ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಇದರ ಅನುಗುಣವಾಗಿ ಪ್ರಥಮ ಕಾರ್ಯಕ್ರಮವಾಗಿ ನಿಖಿತಾ ಡಿಸ್ಟ್ರಿಬ್ಯೂಟರ್ ಅವರ ಸಹಕಾರದೊಂದಿಗೆ ಮಿನಿ ಎಕ್ಸ್ಪೋ ಎಂಬ ಪ್ರದರ್ಶನ ಮತ್ತು ಮಾಹಿತಿ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಇದರ ಉದ್ದೇಶ ನಮ್ಮ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ನವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದರ ಸದುಪಯೋಗವನ್ನು ಪಡೆಯಬೇಕಂತ ನಮ್ಮ ಉದ್ದೇಶ. ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆದಿದೆ. ತುಂಬ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸದಸ್ಯರಾದ ನವೀನ್ ಕೋಡಿಕಲ್ ರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಬಬಿತಾ ಲತೀಶ್ ನಿರೂಪಿಸಿ ವಂದಿಸಿದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಅತ್ಯುತ್ತಮ ಗುಣಮಟ್ಟ ಹೊಂದಿರುವ ಹೆಸರಾಂತ ಕಂಪನಿಗಳ ಕ್ಯಾಮ್ರಾ, ಗಿಂಬಲ್, ಕ್ಯಾಮೆರಾ ಸ್ಟ್ಯಾಂಡ್, ಲೈಟ್, ಬ್ಯಾಗ್, ಸ್ಲೈಡರ್ಗಳ ಪ್ರದರ್ಶನ ಹಾಗೂ ಮಾರಾಟದ ಮಿನಿ ಎಕ್ಸ್ಪೋ ಸಂಜೆಯ ತನಕ ನಡೆಯಿತು. ಹೆಚ್ಚಿನ ಛಾಯಾಗ್ರಾಹಕ ಬಂಧುಗಳು ಇದರಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು.